ಮೊನ್ನೆಯಷ್ಟೇ ನಿರ್ದೇಶಕ ವಿಶ್ವನಾಥ್ ಕೋಡಿಕಲ್ ಅವರಿಗೆ ಕರೆ ಮಾಡಿದ್ದೆ. ಹೀಗೆ ಸಿನಿಮಾದ ಬಗ್ಗೆ ಮಾತಾಡ್ತಾ ಶಾಕಿಂಗ್ ನ್ಯೂಸ್ ಒಂದನ್ನು ಕೊಟ್ಟೇ ಬಿಟ್ರು. ಅದೇ ಮಂಗಳೂರಿನ ಜ್ಯೋತಿ ಟಾಕೀಸ್ ಇನ್ನಿಲ್ಲ ಅನ್ನೋ ಬ್ರೇಕಿಂಗ್ ನ್ಯೂಸ್. ಇದೇ ಸುದ್ದಿಯನ್ನು ಜ್ಯೋತಿ ಟಾಕೀಸ್ ಇನ್ನಿಲ್ಲ, ತುಳು ಚಿತ್ರರಂಗಕ್ಕೆ ಮುಂದೆ ಮೇನ್ ಥಿಯೇಟರ್ ಯಾವುದು ಅನ್ನೋ ಟೈಟಲ್ನಲ್ಲಿ ನಿರ್ದೇಶಕ ಪ್ರಶಾಂತ್ ವೈಭವ್ ಅವರ ಅನುಭವದ ಜೊತೆಗೆ ತುಳು ಚಿತ್ರರಂಗಕ್ಕೆ ಜ್ಯೋತಿ ಟಾಕೀಸ್ನ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ವಿ. ಹಾಗೆ ಜ್ಯೋತಿ ಟಾಕೀಸ್ನ ಸಮಗ್ರ ಮಾಹಿತಿಯನ್ನು ಮುಂದಿನ ಎಪಿಸೋಡ್ನಲ್ಲಿ ನೀಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಜ್ಯೋತಿ ಟಾಕೀಸ್ನ ಬಗ್ಗೆ ಮಾಹಿತಿಯನ್ನು ಈ ಮೊದಲೇ ಸಂಗ್ರಹಿಸಿದ್ವಿ. ಆದರೆ ಚಿತ್ರಮಂದಿರದ ಪ್ರಸ್ತುತ ದೃಶ್ಯಗಳು ಅಂದರೆ ಕೊನೆಯದಾಗಿ ಚಿತ್ರಮಂದಿರ ಹೇಗಿತ್ತು ಅನ್ನೋದನ್ನು ವೀಕ್ಷಕರ ಮುಂದೆ ಪ್ರಸ್ತುತಪಡಿಸಬೇಕು ಅನ್ನೋ ಹಂಬಲ ನಮ್ಮಲ್ಲಿತ್ತು. ಹೀಗಾಗಿ ಮಂಗಳೂರಿಗೆ ಹೋಗಿ ಚಿತ್ರಮಂದಿರವನ್ನು ಕೊನೆಯದಾಗಿ ಕಣ್ತುಂಬಿಕೊಂಡು ಎಲ್ಲವನ್ನು ಚಿತ್ರೀಕರಿಸಬೇಕು. ಹಾಗೆ ಅಲ್ಲಿನ ಸಿಬ್ಬಂದಿಗಳ ಜೊತೆಗೆ ಒಂದಿಷ್ಟು ಮಾತುಕತೆ ನಡೆಸಿ ಔರ ಮತ್ತು ಜ್ಯೋತಿ ಟಾಕೀಸ್ನ ಒಡನಾಟದ ಬಗ್ಗೆ ಪ್ರೇಕ್ಷಕರಿಗೆ ತಿಳಿಸಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿತ್ತು. ಆದರೆ ಅನಿವಾರ್ಯ ಕಾರಣದಿಂದಾಗಿ ಮಂಗಳೂರಿಗೆ ಹೋಗಲು ಸಾಧ್ಯವೇ ಆಗಿಲ್ಲ. ಹೀಗಾಗಿ ನಿರ್ದೇಶಕ ವಿಶ್ವನಾಥ್ ಅವರಿಗೆ ಕರೆ ಮಾಡಿ ಚಿತ್ರಮಂದಿರದ ವಿಜುವಲ್ ಅನ್ನು ಕಳಿಸಬಹುದೇ ಅಂತ ಕೇಳಿಕೊಂಡಾಗ ಸೋಮವಾರದಿಂದ ಚಿತ್ರಮಂದಿರ ಡೆಮಾಲಿಷ್ ಮಾಡುವ ಕೆಲಸವನ್ನು ಶುರು ಮಾಡ್ತಾರಂತೆ. ನಾನು ಹೋಗಿ ಎಲ್ಲವನ್ನು ಚಿತ್ರೀಕರಿಸ್ತೀನಿ ಅಂತ ಹೇಳಿದ್ರು. ಹಾಗೆ ಜ್ಯೋತಿ ಚಿತ್ರಮಂದಿರದ ಎಲ್ಲ ದೃಶ್ಯಗಳನ್ನು ಚಿತ್ರೀಕರಿಸಿ ಕಳುಹಿಸಿಕೊಟ್ರು. ಇನ್ನು ವಿಶ್ವಣ್ಣ ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟ ಒಂದು ವಾರದ ಹಿಂದೆ ಚಿತ್ರಮಂದಿರದ ಸಿಬ್ಬಂದಿಗಳನ್ನು ಚಿತ್ರಮಂದಿರದವರು ಗೌರವಿಸಿದ್ರು. ಈ ಕ್ಷಣಗಳನ್ನು ವಿಶ್ವಣ್ಣ ಅದಕ್ಕೆ ಸಂಬಂಧಪಟ್ಟವರನ್ನು ವಿಚಾರಿಸಿ ಫೋಟೋಗಳನ್ನು ಕಳುಹಿಸಿಕೊಟ್ರು. ಹಾಗೆ ಇವರು ಚಿತ್ರಮಂದಿರಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಶೀಲ್ಡ್ಗಳು ಇರಲಿಲ್ಲ, ಅದನ್ನು ಬೇರೆಡೆಗೆ ರವಾನಿಸಲಾಗಿತ್ತು. ಹಾಗಾದರೆ ಆ ಶೀಲ್ಡ್ ಎಲ್ಲಿದೆ, ಅದರ ಫೋಟೋಗಳು ಸಿಗ್ಬೋದಾ ಅಂತ ಕೇಳಿದರೆ ಸಿಬ್ಬಂದಿಗಳನ್ನು ಗೌರವಿಸಿದ ಸಂದರ್ಭದಲ್ಲಿ ತೆಗೆದ ಶೀಲ್ಡ್ಗಳ ಫೋಟೋವನ್ನು ಕಳುಹಿಸಿದ್ರು. ಚಿತ್ರಮಂದಿರದ ಸಿಬ್ಬಂದಿಗಳ ಬೀಳ್ಕೊಡುಗೆಯ ದೃಶ್ಯಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತೋರಿಸ್ತೀವಿ. ಇದೀಗ ಚಿತ್ರಮಂದಿರದ ಆರಂಭ ಹೇಗಾಯಿತು, ಅತಿ ಹೆಚ್ಚು ಪ್ರದರ್ಶನ ಕಂಡ ಸಿನಿಮಾ ಯಾವುದು, ಹೀಗೆ ಚಿತ್ರಮಂದಿರದ ಇಂಚಿಂಚು ಮಾಹಿತಿಯನ್ನು ಕೊಡ್ತೀವಿ. ಅದು 1945. ಮಂಗಳೂರಿನ 10 ಮಂದಿ ಸದಸ್ಯರು ಸೇರಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕುಗಳಲ್ಲಿ ಅಂದರೆ ಇಂದಿನ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಚಿತ್ರಮಂದಿರವನ್ನು ನಡೆಸುವ ಸಲುವಾಗಿ ದಿ ಕರ್ನಾಟಕ ಥಿಯೇಟರ್ಸ್ ಲಿಮಿಟೆಡ್ ಅನ್ನೋ ಸಂಸ್ಥೆಯನ್ನು ಸ್ಥಾಪಿಸುತ್ತಾರೆ. ಆರಂಭದಲ್ಲಿ ಕಾಸರಗೋಡು, ಕುಂದಾಪುರ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಸಿನಿಮಾ ಪ್ರದರ್ಶನದ ವ್ಯವಹಾರ ನಡೆಸುತ್ತಾರೆ. ಕ್ರಮೇಣ ಮಂಗಳೂರಿನ ಬಲ್ಮಠ ಎಂಬಲ್ಲಿ ಕಟ್ಟಡವೊಂದನ್ನು ನಿರ್ಮಿಸಿ ಏಪ್ರಿಲ್ 22, 1950ರಲ್ಲಿ ಜ್ಯೋತಿ ಟಾಕೀಸ್ ಎಂಬ ಚಿತ್ರಮಂದಿರವನ್ನು ಸ್ಥಾಪಿಸುತ್ತಾರೆ. ಇದೀಗ ಈ ಪ್ರದೇಶ ಜ್ಯೋತಿ ಎಂದೇ ಹೆಸರುವಾಸಿಯಾಗಿದೆ. ಹಾಗೆ ಇದೊಂದು ಆರ್ಟ್ ಆಫ್ ಸಿಟಿ ಎನ್ನುವಂತಾಗಿದೆ. ಈ ಚಿತ್ರಮಂದಿರದಲ್ಲಿ ಆರಂಭಿಕ ಪ್ರದರ್ಶನವಾಗಿ ಮಂಜೂರನ್ನು ಹಿಂದಿ ಸಿನಿಮಾವನ್ನು ಪ್ರದರ್ಶಿಸಲಾಗಿತ್ತು. ಆ ಬಳಿಕ ಒಂದಿಷ್ಟು ಪರಭಾಷಾ ಚಿತ್ರಗಳಿಗೆ ಹೆಚ್ಚು ಪ್ರಸಿದ್ಧಿಯಾಗಿದ್ದ ಜ್ಯೋತಿ ಟಾಕೀಸ್ನಲ್ಲಿ ದಿ ಮಿರಕಲ್ ಆಫ್ ಔರ್ ಲೇಡಿ ಆಫ್ ಫಾತಿಮಾ ಅನ್ನೋ ಇಂಗ್ಲಿಷ್ ಸಿನಿಮಾ, ಅವಾರ, ಸಂಗ್ರಾಮ್, ಮೊಘಲ್ ಎ ಆಜಂ ಸೇರಿದಂತೆ ಒಂದಿಷ್ಟು ಹಿಂದಿ ಸಿನಿಮಾಗಳು, ಕಣ್ವೆನ್ ಕಣ್ಣು ಕಂಡ ದೈವಂ, ಅಡಿಮೈ ಪೆಣ್ಣು, ಉಲಗಂ ಸುಟ್ರಂ ವಾಲಿಬನ್ ಸೇರಿದಂತೆ ಒಂದಿಷ್ಟು ತಮಿಳು ಚಿತ್ರಗಳು, ನ್ಯೂ ಡೆಲ್ಲಿ ಅನ್ನೋ ಮಲಯಾಳಂ ಚಿತ್ರ ಆ ಕಾಲದಲ್ಲಿ ಅತಿ ಹೆಚ್ಚು ವಾರ ಪ್ರದರ್ಶನ ಕಂಡ ಸಿನಿಮಾಗಳು. ತುಳು, ಇಂಗ್ಲಿಷ್, ಹಿಂದಿ, ತಮಿಳು ಚಿತ್ರಗಳು ಹೆಚ್ಚಾಗಿ ಪ್ರದರ್ಶನ ಕಾಣ್ತಿದ್ದ ಈ ಚಿತ್ರಮಂದಿರದಲ್ಲಿ 2000 ಇಸವಿಯ ಬಳಿಕ ಬೆರಳೆಣಿಕೆಯ ಪರಭಾಷಾ ಚಿತ್ರಗಳನ್ನು ಬಿಟ್ಟರೆ ಅತಿ ಹೆಚ್ಚು ಕನ್ನಡ ಚಿತ್ರಗಳನ್ನೇ ಪ್ರದರ್ಶನ ಮಾಡಲಾಗ್ತಿತ್ತು. ಹಾಗಂತ ಇಲ್ಲಿ 2000 ಇಸವಿಯ ಹಿಂದೆ ಕನ್ನಡ ಚಿತ್ರಗಳು ಪ್ರದರ್ಶನ ಕಂಡಿಲ್ವಾ ಅಂದರೆ ಅದಕ್ಕೆ ಉತ್ತರ ಮುಂದಿದೆ ನೋಡಿ. ಅಣ್ಣವರು ಮತ್ತು ಜ್ಯೋತಿ ಟಾಕೀಸ್. ಕನ್ನಡದ ಕಣ್ಮಣಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮೊಟ್ಟ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪ ತೆರೆ ಕಂಡಿದ್ದು ಇದೇ ಜ್ಯೋತಿ ಚಿತ್ರಮಂದಿರದಲ್ಲಿ. ಅಷ್ಟೇ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಚಿತ್ರಗಳ ಪ್ರಪ್ರಥಮ ದಾಖಲೆಯಾಗಿ ಅಣ್ಣವರ ಬಂಗಾರದ ಮನುಷ್ಯ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದ್ದು ಕೂಡ ಇದೇ ಚಿತ್ರಮಂದಿರದಲ್ಲಿ. ಇನ್ನು ಅಣ್ಣವರ ಸನಾದಿ ಅಪ್ಪಣ್ಣ ಸೇರಿದಂತೆ ಅದೆಷ್ಟೋ ಅಣ್ಣವರ ಸಿನಿಮಾಗಳು ಇಲ್ಲಿ ತೆರೆ ಕಂಡಿದೆ.
ಹಾಗೆ ಅಣ್ಣವರ ಕೊನೆಯ ಸಿನಿಮಾ ಶಬ್ದವೇದಿ ಕೂಡ ಇಲ್ಲೇ 43 ದಿನಗಳ ಪ್ರದರ್ಶನ ಕಂಡಿದೆ. ಈ ಮೂಲಕ ಮೇರು ನಟರ ಮೊದಲ ಹಾಗೆ ಕೊನೆಯ ಸಿನಿಮಾ ತೆರೆ ಕಂಡಿದ್ದು ಇದೇ ಚಿತ್ರಮಂದಿರದಲ್ಲಿ ಅನ್ನೋ ಹೆಗ್ಗಳಿಕೆ ಜ್ಯೋತಿಗಿದೆ. ಬಹುಮುಖ್ಯವಾಗಿ ಅಣ್ಣವರು ಬೀಸತ್ತಿ ಬಾಬುವನ್ನು ತುಳು ಚಿತ್ರದ 75ನೇ ದಿನದ ಸಂಭ್ರಮಾಚರಣೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಜ್ಯೋತಿ ಚಿತ್ರಮಂದಿರದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅಣ್ಣವರು ಚಿತ್ರಕ್ಕೆ ಶುಭ ಕೋರಿದ್ದು ಪ್ರಸ್ತುತ ಇತಿಹಾಸ. ಡಾಕ್ಟರ್ ವಿಷ್ಣುದಾದ ಮತ್ತು ಜ್ಯೋತಿ ಟಾಕೀಸ್. ಡಾಕ್ಟರ್ ವಿಷ್ಣುವರ್ಧನ್ ಅವರ ಭೂತಯ್ಯನ ಮಗ ಅಯ್ಯ ಹಾಗೆ ಆಪ್ತಮಿತ್ರ ಸಿನಿಮಾ ಇಲ್ಲಿ ಶತದಿನೋತ್ಸವವನ್ನು ಆಚರಿಸಿತ್ತು. ಉಳಿದಂತೆ ರಾಯರು ಬಂದರು ಮಾವನ ಮನೆಗೆ, ಮತ್ತೆ ಹಾಡಿತು ಕೋಗಿಲೆ ಮತ್ತು ಸೂರ್ಯವಂಶ ಇಲ್ಲಿ ಅರ್ಧಶತಕವನ್ನು ಪೂರೈಸಿತು. ಹಾಗೆಂದ ಮಾತ್ರಕ್ಕೆ ವಿಷ್ಣುದಾದ ಅವರ ಇಷ್ಟೇ ಚಿತ್ರಗಳು ಇಲ್ಲಿ ತೆರೆ ಕಂಡಿದ್ಯಾ, ಇಷ್ಟೇ ಸಿನಿಮಾಗಳು 50-100 ದಿನವನ್ನು ಪೂರೈಸಿದವ ಅಂತ ಕೇಳಿದರೆ ಉತ್ತರ ಅಲ್ಲ. ಇವು ಲೆಕ್ಕಕ್ಕೆ ಸಿಕ್ಕಿರೋ ಚಿತ್ರಗಳು ಅಷ್ಟೇ. ಇನ್ನು ಅನೇಕ ಚಿತ್ರಗಳು 50, 75, 100 ದಿನಗಳನ್ನು ಪೂರೈಸಿದೆ. ಇನ್ನು ಬಹುಮುಖ್ಯವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಕೊನೆಯ ಸಿನಿಮಾ ಆಪ್ತರಕ್ಷಕ ಇದೇ ಚಿತ್ರಮಂದಿರದಲ್ಲಿ 16 ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಕೊನೆಯ ಪ್ರದರ್ಶನದವರೆಗೂ ಅತ್ಯುತ್ತಮ ರೆಸ್ಪಾನ್ಸ್ ಕೂಡ ಚಿತ್ರಕ್ಕೆ ಸಿಕ್ಕಿತ್ತು. 25 ದಿನಗಳವರೆಗೂ ಸತತ ಹೌಸ್ಫುಲ್ ಪ್ರದರ್ಶನ ಕಂಡು ಹೊಸ ಇತಿಹಾಸವನ್ನು ನಿರ್ಮಿಸಿತ್ತು. ಜ್ಯೋತಿಯಲ್ಲಿ ಇತಿಹಾಸ ಬರೆದ ಕಾಡಿನ ರಾಜ. ಕಾಡಿನ ರಾಜ ಅತಿ ಹೆಚ್ಚು ವಾರ ಪ್ರದರ್ಶನ ಕಂಡಿದ್ದು ಮಂಗಳೂರಿನಲ್ಲೇ. ಹೌದು, ಟೈಗರ್ ಪ್ರಭಾಕರ್ ಅಭಿನಯದ ಕಾಡಿನ ರಾಜ ಮುಖ್ಯ ಚಿತ್ರಮಂದಿರಗಳಲ್ಲಿ ಒಂದಾದ ಬೆಂಗಳೂರಿನ ಮೇನಕಾದಲ್ಲಿ 7 ವಾರಗಳ ಪ್ರದರ್ಶನವನ್ನು ಕಂಡಿತ್ತು. ರಾಜ್ಯದ ಇತರ ಭಾಗದಲ್ಲೂ ಅಷ್ಟಕ್ಕಷ್ಟೇ ಪ್ರದರ್ಶನ. ಆದರೆ ಮಂಗಳೂರಿನ ಜ್ಯೋತಿ ಟಾಕೀಸ್ನಲ್ಲಿ ಭರ್ಜರಿ 15 ವಾರಗಳ ಪ್ರದರ್ಶನವನ್ನು ಕಂಡಿತ್ತು. ಬೆಂಗಳೂರಿನಲ್ಲಿ ಸಾಮಾನ್ಯ ಪ್ರತಿಕ್ರಿಯೆ ಸಿಕ್ಕಿರುವ ಈ ಚಿತ್ರಕ್ಕೆ ಮಂಗಳೂರಿನಲ್ಲಿ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು. ಇದಕ್ಕೆ ಜ್ಯೋತಿ ಸಾಕ್ಷಿಯಾಗಿದ್ದು ಪ್ರಸ್ತುತ ಇತಿಹಾಸ. ಐವತ್ತು 100 ದಿನಗಳ ಸಂಭ್ರಮಕ್ಕೆ ಜ್ಯೋತಿ ಸಾಕ್ಷಿ. ಕನ್ನಡದ ಎಲ್ಲ ನಟರ ಚಿತ್ರಗಳು ಇಲ್ಲಿ ತೆರೆ ಕಂಡಿದೆ. ಶ್ರೀನಾಥ್ ಅಭಿನಯದ ಗರುಡ ರೇಖೆ, ರವಿಚಂದ್ರನ್ ಅವರ ಪ್ರೇಮಲೋಕ, ಉಪೇಂದ್ರ ಅಭಿನಯದ ರಕ್ತ ಕಣ್ಣೀರು ಮತ್ತು ಉಪೇಂದ್ರ, ದರ್ಶನ್ ಅಭಿನಯದ ಕಲಾಸಿಪಾಳ್ಯ, ವಿಜಯ್ ರಾಘವೇಂದ್ರ ಅವರ ನಿನಗಾಗಿ ಹಾಗೆ ಚೆಲ್ಲಪಿಲ್ಲಿ, ಹೀಗೆ ಅದೆಷ್ಟೋ ಸಾಲು ಸಾಲು ಚಿತ್ರಗಳು ಇಲ್ಲಿ ಶತಕ ಬಾರಿಸಿದೆ. ಇನ್ನು ಶಿವಣ್ಣನ ತವರಿಗೆ ಬಾತಂಗಿ 63 ದಿನಗಳ ಪ್ರದರ್ಶನವನ್ನು ಕಂಡ್ರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಗಾಳಿಪಟ 10 ವಾರ ಹಾರಿತ್ತು. ಕಿಚ್ಚನ ಮೈ ಆಟೋಗ್ರಾಫ್ಗೆ 11 ವಾರ ಮಂಗಳೂರಿನ ಪ್ರೇಕ್ಷಕರು ಫಿದಾದ್ರು. ರವಿಮಾಮನ ಓ ನನ್ನನಲ್ಲೇ 50 ದಿನ ಪ್ರದರ್ಶನವಾದರೆ, ರಾಮಶ್ಯಾಮ ಬಾಮ, ಅಧ್ಯಕ್ಷ ಸೇರಿದಂತೆ ಅತಿ ಹೆಚ್ಚಿನ ಕನ್ನಡ ಚಿತ್ರಗಳು ಇಲ್ಲಿ ಅರ್ಧಶತಕವನ್ನು ಪೂರೈಸಿದೆ. ಸರ್ವಕಾಲಿಕ ದಾಖಲೆಗೆ ಸಾಕ್ಷಿಯಾದ ಜ್ಯೋತಿ. ಮೇಲೆ ಹೇಳಿದಂತೆ ಅಣ್ಣವರ ಬಂಗಾರದ ಮನುಷ್ಯ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ಚಿತ್ರ ಜಗತ್ತಲ್ಲೇ ಮೊದಲ ದಾಖಲೆಯನ್ನು ಬರೆದರೆ, 30 ವಾರ ಪ್ರದರ್ಶನ ಕಂಡ ದುನಿಯಾ ಮತ್ತು ರಾಮಚಾರಿ ಸಿನಿಮಾಗಳು ಆ ಬಳಿಕ ಹೊಸ ಮೈಲುಗಲ್ಲನ್ನು ನೆಟ್ಟಿತ್ತು. ಈ 2 ಚಿತ್ರಗಳನ್ನು ಅತಿ ಹೆಚ್ಚು ಪ್ರೇಕ್ಷಕರು ಇಲ್ಲಿ ವೀಕ್ಷಿಸಿದ್ದಾರೆ. ಜ್ಯೋತಿಯಲ್ಲಿ ನೃತ್ಯ ಕಾರ್ಯಕ್ರಮ ಮತ್ತು ಮದುವೆ. ಅದು 1955. ಹಿಂದಿ ಚಿತ್ರತಾರೆ ವೈಜಯಂತಿ ಮಾಲಾ ಅವರ ನೃತ್ಯ ಕಾರ್ಯಕ್ರಮ ಈ ಚಿತ್ರಮಂದಿರದಲ್ಲಿ ನಡೆದಿತ್ತು. ಆ ಕಾಲಕ್ಕೆ 100 ರೂಪಾಯಿಯ ಟಿಕೆಟ್ನೊಂದಿಗೆ ಭರ್ಜರಿ ಕಾರ್ಯಕ್ರಮಕ್ಕೆ ಜ್ಯೋತಿ ವೇದಿಕೆಯನ್ನು ಕಲ್ಪಿಸಿತ್ತು. ಇನ್ನು 1988ರವರೆಗೆ
ಭಾನುವಾರ ಹೊರತುಪಡಿಸಿ ಬೆಳಿಗ್ಗೆ ಮದುವೆ ಸಮಾರಂಭಗಳು ನಡೀತಾ ಇತ್ತು. ಹಾಗೆ ಇಲ್ಲಿ ಅತಿ ಹೆಚ್ಚು ಮದುವೆ ಸಮಾರಂಭಗಳು ನಡೆದಿವೆ. ತುಳು ಚಿತ್ರರಂಗಕ್ಕೆ ಜ್ಯೋತಿ ಬೆನ್ನೆಲುಬು. ಸುಮಾರು 886 ಆಸನಗಳುಳ್ಳ ಈ ಚಿತ್ರಮಂದಿರ ತುಳು ಭಾಷಾ ಚಿತ್ರಗಳಿಗೆ ಖ್ಯಾತಿಯನ್ನು ಪಡೆದಿದೆ. ತುಳು ಸಿನಿಮಾ ಅಂದರೆ ನಿರ್ಮಾಪಕರ ಮೊದಲ ಆಯ್ಕೆ ಜ್ಯೋತಿ ಟಾಕೀಸ್. ಈ ಬಗ್ಗೆ ಈ ಹಿಂದಿನ ಎಪಿಸೋಡ್ನಲ್ಲಿ ಸಮಗ್ರವಾಗಿ ಮಾಹಿತಿಯನ್ನು ನೀಡಿದ್ವಿ. ಇದರಲ್ಲಿ ಒಂದಿಷ್ಟು ಮುಖ್ಯಾಂಶಗಳನ್ನು ಹೇಳ್ತಾ ಹೋಗ್ತೀವಿ. 1971ರಲ್ಲಿ ತೆರೆಕಂಡ ಎನ್ನ ತಂಗಡಿಯನ್ನು ಮೊಟ್ಟ ಮೊದಲ ತುಳು ಚಿತ್ರ ತೆರೆಕಂಡಿದ್ದು ಇದೇ ಜ್ಯೋತಿ ಟಾಕೀಸ್ನಲ್ಲಿ. ಆ ಬಳಿಕ ಕೋಟಿ ಚೆನ್ನೈಯ 125 ದಿನಗಳ ಪ್ರದರ್ಶನವನ್ನು ಕಂಡ್ರೆ ತುಳು ಚಿತ್ರರಂಗದ ದಿಕ್ಕು ಬದಲಾಯಿಸಿದ ಒರಿಯರ್ ದೊರಿ ಅಸಲ್ 23 ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದ್ದು ಕೂಡ ಇದೇ ಚಿತ್ರಮಂದಿರದಲ್ಲಿ. ಚಾಲಿ ಪೊಲಿಲು, ಬಂಗಾರದ ಕುರಲ್, ಯಕ್ಕಸಕ, ಅಪ್ಪೆ ಟೀಚರ್, ಗಿರಿಗಿಡ್ ಸೇರಿದಂತೆ ಅದೆಷ್ಟೋ ಚಿತ್ರಗಳು ಇಲ್ಲಿ ಶತಕ ಬಾರಿಸಿ ಬೇರೆ ಚಿತ್ರಮಂದಿರಕ್ಕೆ ಎತ್ತಂಗಡಿಯಾಗಿ ಮುನ್ನುಗ್ಗಿತ್ತು. ಇನ್ನು ಸೂಂಬೆ, ದಗಲ್ಬಾಜಿಲು ಸೇರಿದಂತೆ ತೆರೆಕಂಡ 90% ತುಳು ಚಿತ್ರಗಳು ಅರ್ಧಶತಕ ಪೂರೈಸಿದೆ. ಅಚ್ಚರಿ ಅಂದ್ರೆ ಈ ಚಿತ್ರಮಂದಿರದಲ್ಲಿ ಕೊನೆಯದಾಗಿ ಪ್ರದರ್ಶನ ಕಂಡ ತುಳು ಚಿತ್ರ ವಿಶ್ವನಾಥ್ ಕೋಡಿಕಲ್ ನಿರ್ದೇಶನದ ಎನ್ನ. ಆರಂಭದಲ್ಲೂ ಎನ್ನ, ಕೊನೆಯಲ್ಲೂ ಎನ್ನ ಅನ್ನೋದೇ ಕೋಇನ್ಸಿಡೆಂಟ್. ಒಂದು ಕಾಲದಲ್ಲಿ ಅಬ್ಬರಿಸಿ ಬೊಬ್ಬೆರಿದ ಚಿತ್ರಮಂದಿರದಲ್ಲಿ ಇದೀಗ ಸ್ಮಶಾನ ಮೌನ. ಖಾಲಿ ಖಾಲಿ ಕುರ್ಚಿಗಳು, ಬಿಕೋ ಎನ್ನುತ್ತಿರುವ ಪರದೆಗಳು. ಕರೋನಾ ಲಾಕ್ಡೌನ್ ಸಮಯದಲ್ಲಿ ಚಿತ್ರಮಂದಿರಗಳು ಮುಚ್ಚಿದಾಗ ಜ್ಯೋತಿಗೂ ಬೀಗ ಬಿತ್ತು. ಆ ಬಳಿಕ ಚಿತ್ರಮಂದಿರ ತೆರೆಯಲು ನ್ಯಾಯಾಲಯ ಆದೇಶಿಸಿದ್ರೂ ಚಿತ್ರಮಂದಿರ ತೆರೆದೇ ಇಲ್ಲ. 3-4 ವರ್ಷಗಳಿಂದ ಚಿತ್ರಮಂದಿರ ಮುಚ್ಚುತ್ತೆ, ವಾಣಿಜ್ಯ ಸಂಕೀರ್ಣವಾಗುತ್ತೆ ಎನ್ನೋ ಮಾತುಗಳು ಕೇಳಿಬರ್ತಿತ್ತು. ಆದರೆ ಅಂದಿನ ಆ ಮಾತುಗಳು ಪ್ರಸ್ತುತ ನಿಜವಾಗಿದೆ. 31/12/2020 ಚಿತ್ರಮಂದಿರಕ್ಕೆ ಅಧಿಕೃತವಾಗಿ ಬೀಗ ಬಿದ್ದಿದ್ದು ಇನ್ನು ಜ್ಯೋತಿ ಚಿತ್ರಮಂದಿರ ನೆನಪು ಮಾತ್ರ. ಇದಕ್ಕೂ ಮುನ್ನ ಇಲ್ಲಿನ ಸಿಬ್ಬಂದಿಗಳಿಗೆ ಚಿತ್ರಮಂದಿರದ ಮಾಲೀಕರು ಗೌರವಿಸಿ ಎಲ್ಲರೊಂದಿಗೆ ಫೋಟೋವನ್ನು ತೆಗೆಸಿಕೊಂಡ್ರು. ಹಾಗೆ ಇದೇ ಸಮಯದಲ್ಲಿ ಚಿತ್ರಮಂದಿರದಲ್ಲಿದ್ದ ಶೀಲ್ಡ್ಗಳನ್ನು ರವಾನಿಸಿದ್ರು. ಈ ಫೋಟೋಗಳನ್ನು ಕೂಡ ನೀವು ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕಾಣಬಹುದು. ಇನ್ನು ಈ ಸ್ಥಳದಲ್ಲಿ ವಾಣಿಜ್ಯ ಸಂಕೀರ್ಣ ತಲೆ ಎತ್ತಲಿದ್ದು ಇನ್ನು 2 ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಅನ್ನುವ ಗುರಿಯನ್ನು ಚಿತ್ರಮಂದಿರದ ಮಾಲೀಕರು ಹೊಂದಿದ್ದಾರೆ. ಹಾಗೆ ಈ ಸಂಕೀರ್ಣದಲ್ಲಿ ಏಕಪರದೆಯ ಚಿತ್ರಮಂದಿರವು ಇರಲಿದ್ದು ಇದು 200 ಸೀಟ್ ಕೆಪಾಸಿಟಿಯನ್ನು ಹೊಂದಿರಲಿದೆ ಎನ್ನುವ ಮಾಹಿತಿಯೂ ಇದೆ. ಅದೇನೇ ಇರಲಿ, ಜ್ಯೋತಿ ಚಿತ್ರಮಂದಿರ ದರೆಶಾಹಿಯಾಗ್ತಿರೋದು ಕರಾವಳಿ ಚಿತ್ರಪ್ರೇಮಿಗಳಿಗೆ ಬೇಸರ ತರಿಸಿದ್ರೆ ಕೋಸ್ಟಲ್ ಉಡ್ಡಿಗೆ ನುಂಗಲಾರದ ತೊತ್ತಾಗಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ.
ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.